ಆ ಜಗನ್ಮಾತೆ ಆ ದುಷ್ಟರಿಗೆ ಆಕೆಗಳ ದುಷ್ಟತನ ದೂರ ಆದ ಆಕೆಗಳಲ್ಲಿ ಸದ್ಬುದ್ಧಿತನ ಬರೋಣ ಹೆಂಗ್ ಬಣ್ಣ ತಪ್ಪ ಅಂತ ಆಕೆಗಳ ಮನಸ್ಸು ಬರ್ತದೆ. ಕಟೀಲು ಮೇಳದ ವಿರುದ್ಧ ಅಪಪ್ರಚಾರ ಆರೋಪ, ದುರುದ್ದೇಶಿ ಶಕ್ತಿಗಳಿಗೆ ಸದ್ಬುದ್ಧಿ ನೀಡಲಿ ಎಂದು ಪ್ರಾರ್ಥನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ, എക്സ്പെക്ട് ലൈഫ്. ಕಟೀಲು ಮೇಳದ ವಿರುದ್ಧ ವ್ಯವಸ್ಥಿತವಾಗಿ ಅಪಪ್ರಚಾರ ಮತ್ತು ಧಾರ್ಮಿಕ ಆಕ್ರಮಣ ನಡೆಯುತ್ತಿದೆ ಎಂದು ಆರೋಪಿಸಿ ಕಟೀಲು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಕ್ಷೇತ್ರದ ಪಾವಿತ್ರತೆ ಎತ್ತಿ ಹಿಡಿಯಲು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ದೇವರ ಭಕ್ತಾದಿಗಳು, ಸನಾತನ ಧರ್ಮ ಪ್ರೇಮಿಗಳು, ಯಕ್ಷಗಾನ ಅಭಿಮಾನಿಗಳು ಅಸ್ರಣ್ಣ ಜೊತೆ ಸೇರಿ ಕಟೀಲು ಕ್ಷೇತ್ರದಲ್ಲಿ ಅಪಪ್ರಚಾರದ ವಿರುದ್ಧ ಪ್ರಾರ್ಥನೆ ಮಾಡಿದರು. ಕಟೀಲು ಮೇಳದ ಬಗ್ಗೆ ಹೇಳುತ್ತಿರುವ ಹೇಳಿಕೆ ಆಧಾರರಹಿತವಾಗಿದೆ, ದುರುದ್ದೇಶ ಮತ್ತು ಸಮಾಜದಲ್ಲಿ ಗೊಂದಲ ಉಂಟು ಮಾಡುವ ದೃಷ್ಟಿಯಿಂದ ಆಗುತ್ತಿದೆ. ಸೌಹಾರ್ದತೆ, ಭಕ್ತಿ, ಶ್ರದ್ಧೆಯಿಂದ ನಡೆಯುತ್ತಿರುವ ಮೇಳಕ್ಕೆ ಕಳಂಕ ತಂದು ಭಕ್ತರ ನಡುವೆ ವೈಷಮ್ಯ ತರಲು ಹುನ್ನಾರ ನಡೆಯುತ್ತಿದೆ. ಇಂತಹ ಅಪಪ್ರಚಾರ ಮಾಡುವ ದುಷ್ಟಶಕ್ತಿಗಳಿಗೆ ಸದ್ಬುದ್ಧಿ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶಿವಾನಂದ ಮೆಂಡನ್ ಕಟೀಲ್ನಲ್ಲಿ ಪ್ರಾರ್ಥನೆಯ ಬಳಿಕ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದರು.